ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ಒಂದು ವಿಶೇಷ ದಿವಸ ಆಯಿತಾ, ಎಳ್ಳಮಾವಾಸ್ಯೆ ಹೇಳಿ. ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಬೆಳಿಗ್ಗೆ ಇವತ್ತು ಸಮುದ್ರ ಸ್ನಾನ ಅಥವಾ ತೀರ್ಥ ಸ್ನಾನಕ್ಕೆ ಹೊರಟಿದ್ದೇವೆ. ಸೊ ನೀವು ಸಹ ಎಳ್ಳಮಾವಾಸ್ಯೆಯನ್ನು ಹೇಗೆಲ್ಲ ಮಾಡ್ತೀರಿ, ಆಚರಿಸಿಕೊಳ್ತೀರಿ ಅಂತ ಹೇಳಿ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಹೋಗೋ ಬನ್ನಿ. ನಂದು ನಮ್ಮ ಭಟ್ರ ಜಪ ಎಲ್ಲ ಮಾಡ್ಲಿಕ್ಕೆ ಉಂಟಂತೆ. ನಾವು ಮನೆಯಿಂದ ಹೊರಟು ಫಸ್ಟಿಗೆ ಪಾಡಿಗಾರ ವಿದ್ಯಾಪೀಠಕ್ಕೆ ಬಂದೆವಾಯ್ತಾ. ಅಲ್ಲಿ ಬಂದ ಕೂಡಲೇ ಫಸ್ಟಿಗೆ ಇವರನ್ನೆಲ್ಲ ಒಂದು ಮಾತಾಡಿಸೋದು ನಮ್ಮ ಅಭ್ಯಾಸ. ಅದರ ನಂತರ ನಾವು ಅಗ್ನಿಹೋತ್ರಿಗಳ ಜೊತೆಗೆ ಹೋದದ್ದು. ಅಗ್ನಿಹೋತ್ರಿಗಳು ಅಂತ ಹೇಳಿದರೆ ಅವರು ಒಂದು ದಿವಸ ಕೂಡ ಅಗ್ನಿ ಕಾರ್ಯ ನಿಲ್ಲಿಸಿದವರಲ್ಲ, ಅಂತಹವರನ್ನು ಅಗ್ನಿಹೋತ್ರಿಗಳು ಅಂತ ಹೇಳುದು. ಹಾಗೆ ಅವರು, ಅವರ ಶಿಷ್ಯರು ಮತ್ತು ಅವರ ಹೆಂಡತಿ ಕೂಡ ಇದ್ದರು. ನಮಗೆ ಒಳ್ಳೆ ಶಾಸ್ತ್ರ ವಿಧಿಗಳನ್ನೆಲ್ಲ ಅವರಿಂದ ಕಲಿಯುವ ಹಾಗೆ ಆಯಿತು, ಒಟ್ಟಿಗೆ ಇರುವ ಕಾರಣ. ಸುಮಾರು ದೂರ ಎಂತ ಗಾಡಿ ಸುಮಾರು ದೂರ ಎಂತ ನಾವು ಸಮುದ್ರ ಸ್ನಾನಕ್ಕೆಲ್ಲ ಹೋಗುವಾಗ ಜಪ ಎಲ್ಲ ಮಾಡೋದಿದ್ರೆ ಮನೆಯಿಂದಲೇ ನೀರು ತಗೊಂಡು ಹೋಗ್ಬೇಕಂತೆ. ಸಮುದ್ರದ ನೀರಿನಲ್ಲಿ ಜಪ ಮಾಡಬಾರ್ದಂತೆ. ಹಾಗೆ ನನ್ನ ಹಸ್ಬೆಂಡ್ ಒಂದು ವಾಟರ್ ಬ್ಯಾಗಲ್ಲಿ ತಗೊಂಡ್ರು. ಹಾಗೆ ಇವರು ಮಕ್ಕಳು ಒಂದು ಸ್ಟೀಲಿದ್ದು ಕ್ಯಾನಲ್ಲಿ ತಗೊಂಡಿದ್ದಾರೆ ನೀರು. ಅಲ್ಲಿ ಜಪ ಎಲ್ಲ ಮಾಡಿ ಆಮೇಲೆ ನೀರಿಗೆ ಇಳಿಯುದಂತೆ. ಹಾಗೆ ನಾವು ಮನೆಯಲ್ಲೇ ಸ್ನಾನ ಮಾಡಿ ನನ್ನ ಹಸ್ಬೆಂಡ್ ಪೂಜೆ ಎಲ್ಲ ಮಾಡಿಯೇ ನಾವು ಹೊರಟದ್ದು. ಮತ್ತು ಇನ್ನೊಂದು ತೀರ್ಥ ಸ್ನಾನ ಅಂದರೆ ಸಮುದ್ರದಲ್ಲಿ ಮುಳುಗುದಂದರೆ ಪರ್ವಕಾಲದಲ್ಲಿ ಮಾತ್ರ ನಾವು ಸ್ನಾನ ಎಲ್ಲ ಮಾಡಬೇಕಂತೆ. ಪ್ರತಿ ಸಲ ಹೋಗಿ ನೀರಲ್ಲಿ ಮುಳುಗುದೆಲ್ಲ ಮಾಡಬಾರ್ದಂತೆ, ಸಮುದ್ರದಲ್ಲಿ ಎಲ್ಲ ಆಡೋದು ಸರಿಯಲ್ಲ ಅಂತ ಇವರು ಶಾಸ್ತ್ರ ಹೇಳ್ತಾರೆ ನಮಗೆ. ಇವರು ನೋಡಿ ಭಾರತಿ ಅಕ್ಕ ಅಂತ ಹೇಳಿ, ಇವರು ನಮ್ಮ ವಿದ್ಯಾಪೀಠದಲ್ಲಿ ಇರೋದು. ಹಾಗೆ ಇವರ ಜೊತೆಗೆ ನಮಗೆ ತುಂಬ ವಿಷಯ ಎಲ್ಲ ಕಲಿಯುವ ಹಾಗೆ ಆಯಿತು. ಸೊ ಈಗ ನಾವು ನೋಡಿ ಮಲ್ಪೆ ಬೀಚಿಗೆ ಬಂದಿದ್ದೇವೆ ಸಮುದ್ರ ಸ್ನಾನಕ್ಕೆ ಅಂತ. ಇಲ್ಲಿಯೇ ಪಕ್ಕದಲ್ಲಿ ಇದು ವಡಬಾಂಡೇಶ್ವರ ಟೆಂಪಲ್ ಉಂಟು. ಅಲ್ಲಿಂದ ಶೋಭಾನೆ ಪದ್ಯ ಕೇಳ್ತಾ ಉಂಟಾಯ್ತು. ಸೊ ಅದು ಇನ್ನು ಕಾಪಿರೈಟ್ ಬರ್ತದ ಎಂತ ಕತೆ ಅಂತ ಗೊತ್ತಿಲ್ಲ ನನಗೆ. ಹಾಗೆ ಆದಷ್ಟು ಇಲ್ಲಿ ಎಲ್ಲ ನಾನೀಗ ವಾಯ್ಸ್ ಓವರ್ ಮಾಡಬೇಕಾಗಿ ಬಂದಿದೆ. ಅವರು ಹೇಳ್ಕೊಡುವಂತಹ ವಿಷಯವನ್ನೆಲ್ಲ ನಾನು ರೆಕಾರ್ಡ್ ಮಾಡಿದ್ದೆ, ಆದರೆ ನಿಮಗೆ ಅದು ಅವರ ವಾಯ್ಸಲ್ಲಿ ಇದು ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ಹಾಗೆ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ನೋಡಿ, ಪುಸ್ತಕ ನೋಡಿ ನನ್ನ ಹಸ್ಬೆಂಡ್ಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ನಾವು ಸಮುದ್ರಕ್ಕೆ ಇಳಿಬೇಕಾದ್ರಂತೆ ಹೊಯ್ಗೆ ತಕೊಂಡು ಹೋಗ್ಬೇಕಂತೆ. ಇಟ್ಕೊಂಡು ಮರಳು ಇಟ್ಕೊಂಡು ನಾವು ಸಮುದ್ರಕ್ಕೆ ಇಳಿಬೇಕಂತೆ. ಮೊಬೈಲ್ ಫೋನೇ
ಅವರ ಸಲ ಆಯ್ನ ಕೊಟ್ಟು ಮುಳ್ಕ ಹೋಯ್ ತೀರ್ಥ ಸ್ನಾನ ಆದ್ಮೇಲೆ ಉಂಟಲ್ಲ, ಇಲ್ಲಿ ನನ್ನ ಹಸ್ಬೆಂಡ್ ಮತ್ತು ಆಚಾರು ಎಳ್ಳು ಹಿಡ್ಕೊಂಡು ಏನೋ ಒಂದು ಶಾಸ್ತ್ರ ಮಾಡ್ತಾ ಇದ್ರು. ಅಂದ್ರೆ ಪಿತೃಗಳಿಗೆ ತರ್ಪಣ ಕೊಡುವ ಶಾಸ್ತ್ರವನ್ನು ಮಾಡ್ತಾ ಇದ್ರು. ನನ್ನ ಹಸ್ಬೆಂಡ್ ಕೂಡ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಾಗೆ ಅವರ ಹತ್ರ ಕೇಳಿ ಕೇಳಿ ಎಲ್ಲ ಮಾಡ್ತಾ ಇದ್ರು ಆಯ್ತಾ. ನಮ್ಮ ಭಾರತೀಯ ಅಕ್ಕನಿಗೆ ಉಂಟಲ್ಲ, ಇಲ್ಲಿಗೆ ಬಂದು ಒಳ್ಳೆ ಅಭ್ಯಾಸ ಇತ್ತ ಏನೋ ಗೊತ್ತಿಲ್ಲ ಆಯ್ತಾ. ಅವರಿಗೆ ಡ್ರೆಸ್ ಚೇಂಜ್ ಮಾಡೋ ಜಾಗ ಸಹ ಅಷ್ಟು ಬೇಗ ಗೊತ್ತಾಗಿ ಆಗಿದೆ. ಅಲ್ಲಿ ಹೋಗಿ ಅವರು ಸಾರಿ ಎಲ್ಲ ಚೇಂಜ್ ಮಾಡಿ ಅಷ್ಟು ಪಕ್ಕ ರೆಡಿಯಾಗಿ ಬಂದಿದ್ದಾರೆ. ಭಯಂಕರ ಫಾಸ್ಟ್ ಇದ್ದಾರೆ. ನಾನು ಆಚೆ ನೋಡಾಗ ಎಲ್ಲ ಅವ್ರದ್ದು ಕೆಲಸ ಆಗಿದೆ, ಅಷ್ಟು ಫಾಸ್ಟ್ ಇದ್ದಾರೆ ಅವರು. ಈಗ ಇವರದು ಅದು ತರ್ಪಣ ಕೊಡುವ ಕೆಲಸ ಎಲ್ಲ ಆಯ್ತು ಕಾಣ್ತದೆ. ಇನ್ನೂ ಆಯ್ತು ಇಲ್ಲಿ ಎಷ್ಟು ಫಾಸ್ಟ್ ಗೊತ್ತುಂಟಾ. ಅವರೊಟ್ಟಿಗೆ ಎಲ್ಲ ಹೋಗ್ಬೇಕಾಯ್ತಾ ನಾವು ಸಹ ಸ್ಪೀಡ್ ಆಗ್ತೇವೆ ನಮ್ಮ ಕೆಲಸ. ಇಲ್ಲ ನಾವು ಆಚೆ ಈಚೆ ನೋಡ್ಕೊಂಡು ಹೋಗುದಾರೆ. ಅವರು ಹಾಗೆಲ್ಲ ಕರೆಕ್ಟ್ ಟೈಮಿಗೆ ಸರಿಯಾಗಿ ಎಲ್ಲ ಸಹ ಮುಗಿಸಿಕೊಂಡು ಹೋಗ್ತಾರೆ. ಹಾಗೆ ಹೋಗುವಾಗ ನಮಗೆ ಸಹ ಅದೊಂದು ಅಭ್ಯಾಸ ಆಗ್ತದೆ. ನನಗೆ ಇಲ್ಲಿ ಏನಾಗಿದೆ ಹೇಳಿದರೆ ಅದೇ ಆಗದ ಹಾಗೆ ಅಲ್ಲಿ ಆಚೆದು ಶೋಭಾನೆ ಹಾಡೆಲ್ಲ ಕೇಳ್ತಾ ಉಂಟು. ಸೊ ಕಾಪಿ ರೈಟ್ ಕ್ಲೇಮ್ ಬರ್ಬೋದು ಹೇಳಿ ವಾಯ್ಸ್ ಓವರ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿಂದ ನಾವು ಹೊರಟೆವು. ನಂತರ ಈಗ ಅಲ್ಲಿ ವಡಬಾಂಡೇಶ್ವರ ಟೆಂಪಲ್ ಉಂಟು, ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ಈಗ ಇದೇ ಫಸ್ಟ್ ಟೈಮ್ ಆಯ್ತಾ ಸಮುದ್ರ ಸ್ನಾನ ಮಾಡಿದ್ದು. ಮತ್ತೆ ಸಮುದ್ರದಲ್ಲಿ ಅಷ್ಟು ದೂರ ಹೋಗಿ ಮುಳುಗಿದ್ದೆಲ್ಲ ನನಗೆ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಾ ಇತ್ತು. ಅದು ಕೊಚ್ಚಿಕೊಂಡು ಹೋಗ್ತದೆ ಅಂತ ಎಷ್ಟೋ ಜನ ಕೊಚ್ಚಿಕೊಂಡು ಹೋಗಿದಾರಲ್ಲ, ಹಾಗೆ ಗಟ್ಟಿ ಕೈ ಹಿಡ್ಕೊಂಡು ಒಂದ್ಸತಿ ನಾನು ಮುಳುಗಿ ಆಗುವಾಗ ಅದು ವಿಡಿಯೋ ಮಾಡ್ಲಿಕ್ಕೆ ಹೇಳಿದೆಲ್ಲ, ಅದು ವಿಡಿಯೋವೇ ಬರ್ಲಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಹೋಗಿ ಮುಳುಗಿದ್ದು. ಹಾಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಯ್ತು. ಹಾಗೆ ಇವರೊಟ್ಟಿಗೆಲ್ಲ ಬಂದು ತುಂಬಾ ಖುಷಿಯಾಗಿದೆ ನಮ್ಗೆ. ಈ ದಿವಸ ಸ್ನಾನ ಮಾಡುವುದಕ್ಕೆ ಹೇಮಂತ ಸ್ನಾನ ಅಂತ ಕೂಡ ಹೇಳ್ತಾರಂತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳಿ. ಹಾಗೆ ಅಲ್ಲಿ ತುಂಬಾ ಜನ ಇದ್ರಾಯ್ತಾ. ತುಂಬಾ ಅಂದ್ರೆ ಮತ್ತೆ ಎಂತ ವಿಷಯ ಹೇಳಿದ್ರೆ ಗಾಳಿ ಇರ್ಲಿಲ್ಲ, ಹಾಗೆ ದೊಡ್ಡ ದೊಡ್ಡ ಅಲೆಗಳೆಲ್ಲ ಇರ್ಲಿಲ್ಲ ಅಂತ. ಹಾಗೆ ನಮ್ಗೆ ಸ್ವಲ್ಪ ಸುಲಭ ಆಯ್ತು. ಮತ್ತೆ ನಾವಿದ್ದ ಕಡೆ ತುಂಬಾ ರಶ್ ಇರ್ಲಿಲ್ಲ. ಸಂಜೆ ಎಲ್ಲ ಹೋದ್ರಲ್ಲಿ ಸಿಕ್ಕಾಪಟ್ಟೆ ರಶ್ ಆಯ್ತಾ. ಇದು ವಡಬಾಂಡೇಶ್ವರ ಟೆಂಪಲ್ನ ದಾರಿ ಆಯ್ತಾ ಒಳಗೆ ಹೋಗುವ. ಇಲ್ಲಿ ನೋಡಿ ಅಂತೆ, ಇದು ಏನು ಎಣ್ಣೆ ಅಣ್ಣ? ತೆಂಗಿನ ಎಣ್ಣೆಯ? ಪಾಮ್ ಆಯಿಲ್? ಕಡಲೆ ಎಣ್ಣೆಯ? ಇವತ್ತು ನಮ್ಮದೊಂದು ಟೆಂಪಲ್ ರನ್ ಅಂತವೇ ಹೇಳ್ಬೇಕು. ಈಗ ನಾವು ಬಂದದ್ದು ಇದು ಕೊಡವೂರು ಟೆಂಪಲ್ಗೆ. ಮಧ್ವಾಚಾರ್ಯರು 3 ವರ್ಷದ ಅಥವಾ ಅದರ ಒಳಗಿನ 2 ರಿಂದ 3 ವರ್ಷದ ಒಳಗಿನ ಮಗುವಾಗಿರುವಾಗ ಒಂದು ಮದುವೆ ಮನೆಯಿಂದ ತಾಯಿ ಕೈಯಿಂದ ತಪ್ಪಿಸಿಕೊಂಡು ಈ ಟೆಂಪಲ್ಗೆ ಒಬ್ಬರೇ ಬಂದಿದ್ರಂತೆ. ಆಮೇಲೆ ಎಲ್ಲರೂ ಸಹ ಹುಡುಕಿ ಬಂದು ನೋಡುವಾಗ ಇಲ್ಲಿದ್ರಂತೆ. ಕೇಳಿದ್ರೆ ನನ್ನನ್ನು ದೇವರೇ ಇಲ್ಲಿವರೆಗೆ ಕರ್ಕೊಂಡು ಬಂದ್ರು ಅಂತ ಹೇಳ್ತಾ ಇದ್ರಂತೆ. ಹಾಗೆ ಈ ದೇವಸ್ಥಾನಕ್ಕೊಂದು ವಿಶೇಷವಾದಂತಹ ಅಂತ ಕಾರ್ಣಿಕ ಉಂಟು ಹೇಳ್ತಾರಲ್ಲ ಹಾಗೆ. ಒಂಚೂರು ವಿಡಿಯೋ ಅಂಪು ಆದಿ ಉಡುಪಿಯಿಂದ ಜಾಯ್ ಮೂಲ ಉಡುಪಿ ಮೂಲ ಉಡುಪಿ ಸುರುವಾನ ಮೂಲ